ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರಾವಣ ಸಂಭ್ರಮದ ನಂತರ ಇವಾಗ ಭಾದ್ರಪದ ಮಾಸದ ಸಂಭ್ರಮವನ್ನು ನಾವು ನೋಡೋಣ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ಭಾದ್ರಪದ ಮಾಸ ಅಂತಂದರೆ ಅದು ಅರ್ಥನೇ ಏನು ಹೇಳ್ತದೆ ಅಂತಂದರೆ ಭದ್ರ ಮಾಸ ಅಂತೆ. ಅಂದರೆ ಸಾಧನೆಗೆ ಅಥವಾ ಮೋಕ್ಷಕ್ಕೆ ಉಪಯುಕ್ತವಾಗುವಂಥ ನಾವು ಸಾಧನೆ ಸಲಕರಣೆಗಳನ್ನು ಮಾಡಿಕೊಳ್ಳೋಕ್ಕೆ ಭದ್ರವಾದ ಮಾಸ ಅಂತ ಭಾದ್ರಪದ ಅಂತ ಕರೀತಾರೆ. ಮೊಟ್ಟ ಮೊದಲಿಗೆ ನೋಡೋದಾದರೆ ಏನು ಅಂದರೆ ಪ್ರತಿಪದೆಯಿಂದ ಪ್ರೋಷ್ಠಪದಿ ಅಂತ ಭಾಗವತ ಪ್ರಾರಂಭ ಆಗ್ತದೆ. ಮೋಕ್ಷಕ್ಕೆ ಸಾತ್ವಿಕವಾದ ಪುರಾಣವನ್ನು ಪ್ರತಿಯೊಬ್ಬ ಮನುಷ್ಯನು 7 ದಿನದ ಕಥೆ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ದಾಸರಾಯರು ಹೇಳ್ದಂಗೆ ಪ್ರತಿಯೊಬ್ಬ ಮನುಷ್ಯ ಏನಂತಂದ್ರೆ ಮೋಕ್ಷಕ್ಕೆ ಸಾಧನವಾದಂಥ ಭಾಗವತವನ್ನು ಶ್ರವಣ ಮಾಡಲೇಬೇಕು. ಇದು 16 ದಿನಗಳಲ್ಲಿ ನಿರಂತರವಾಗಿ ನಡೆಯಬೇಕಾಗಿದ್ದ ಒಂದು ಪ್ರಕ್ರಿಯೆ. ಅಂದರೆ ಪ್ರೋಷ್ಠಪದಿ ಅನ್ನೋ ಅರ್ಥ ಏನಂತಂದರೆ ಇದೇ ಮಾಸದಲ್ಲಿ ಮುಖ್ಯವಾಗಿ ಇದನ್ನು ಶ್ರವಣ ಮಾಡಬೇಕಂತ ಉಲ್ಲೇಖ ಬರ್ತದೆ. ಹೀಗಾಗಿ ಪ್ರತಿಪದೆಯಿಂದ ಇದನ್ನು ಪ್ರಾರಂಭ ಮಾಡಬೇಕು. ಇನ್ನು ಮಾಸ ಧರ್ಮಗಳು ವಿಶೇಷವಾಗಿ ಈ ಮಾಸದಲ್ಲಿ ಬರುವ ಪೂಜೆ ಪುನಸ್ಕಾರಗಳನ್ನು, ಆಚರಣೆಗಳನ್ನು, ಸಂಪ್ರದಾಯಗಳನ್ನು ನಾವು ನೋಡೋದಾದರೆ ಮೊಟ್ಟ ಮೊದಲಿಗೆ ಬರೋದು ಸ್ವರ್ಣಗೌರಿ ವ್ರತ ಅಂತ ಬರುತ್ತದೆ. ಅಂದರೆ ತದಿಗೆ, ಗೌರಿ ತದಿಗೆ ಅಂತಲೇ ನಾವು ಹೇಳ್ತೀವಿ. ಹರ್ತಾಳಿಕ ಅಂತ ಕೂಡ ಕೆಲವು ಕಡೆ ಅದನ್ನು ಕರೀತಾರೆ. ಹೀಗಾಗಿ ಸ್ವರ್ಣಗೌರಿ ಪೂಜಾ ಪದ್ಧತಿಯನ್ನು ನಾವು ಇವತ್ತು ಮೊಟ್ಟ ಮೊದಲಿಗೆ ನೋಡೋಣ. ಗೌರಿ ತದಿಗೆ ಮತ್ತು ಮರುದಿನವೇ ವಿನಾಯಕ ಚತುರ್ಥಿ ಅಥವಾ ಭಾದ್ರಪದ ಚತುರ್ಥಿ ಅಂತಲೂ ಕರಿತೀವಿ. ಗಣಪತಿಯ ಹಬ್ಬವನ್ನು ಕೂಡ ನಾವು 2 ದಿನ ತಾಯಿ ಮಗನ ಪೂಜೆಯನ್ನು ಒಟ್ಟಾರೆಯೂ ಕೂಡ ಆಚರಿಸುವ ವಾಡಿಕೆಯಲ್ಲಿ ಇದೆ. ಮೊಟ್ಟ ಮೊದಲಿಗೆ ಗೌರಿ ಪೂಜೆಯನ್ನು, ಸ್ವರ್ಣಗೌರಿ ಪೂಜೆಯನ್ನು ಪದ್ಧತಿಯನ್ನು ಸ್ವಲ್ಪ ನೋಡ್ತಾ ಪೂಜಾ ವಿಧಾನಗಳನ್ನು ನೋಡಿ ಮುಂದೆ ಕಥೆಯನ್ನು ನೋಡೋಣ. ಇದು ಎಲ್ಲ ಕಥೆಗಳು ಕೂಡ ನೈಮಿಷಾರಣ್ಯದಲ್ಲಿ ಸೂತರು ಶೌನಕಾದಿಗಳಿಗೆ ವಿವರಿಸಿದರು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ. ಈ ಪುರಾಣಗಳ ಒಂದು ಆಚರಣೆಯನ್ನು ಮುಂದಿಟ್ಕೊಂಡು ಇದನ್ನೇನಂತಂದರೆ ಸ್ವರ್ಣಗೌರಿ ಪೂಜಾ ಪದ್ಧತಿಯನ್ನು ನಾವು ನೋಡೋಣ. ಮೊಟ್ಟ ಮೊದಲಿಗೆ ಭಗವಂತನ ಸ್ಮರಣೆ ಇಲ್ಲದೆ ಯಾವ ಪೂಜೆ ಪುನಸ್ಕಾರ ಏನೇ ಮಾಡಲಿ ಅದು ಫಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗೌರಿ ಮತ್ತು ಗೌರಿಯನ್ನು ಕೇವಲ ಗೌರಿ ಅಲ್ಲ, ಇಲ್ಲಿ ಉಮಾಶಂಕರ ಅಂದರೆ ಪತಿ ಸಮೇತವಾಗಿ ಗೌರಿ ಪೂಜೆ. ಆದರೂ ಕೂಡ ರುದ್ರದೇವರ ಪೂಜೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಗೌರಿ ಪೂಜೆ, ಸ್ವರ್ಣಗೌರಿ ಅಂತಲೇ ಪ್ರಚಲಿತ. ಇದು ಒಂದು ವ್ರತ. ಇದಕ್ಕೇನಂತಂದರೆ ಅಂತರ್ಗತನಾಗಿ ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಈ ಪೂಜೆಯನ್ನು ಮಾಡಬೇಕಂತ ಹೇಳ್ತಾರೆ. ಅದು ಮುಖ್ಯವಾಗಿ ವೈಷ್ಣವ ಪದ್ಧತಿಯಲ್ಲಿ ಏನು ಅಂತಂದರೆ ಭಗವಂತನ ಎಲ್ಲ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂದಂಗೆ ಎಲ್ಲ ವ್ರತ ವಿಧಾನಗಳನ್ನು ನಾವು ಏನೇ ಮಾಡಬೇಕಾದ್ರೂ ಕೂಡ ಮೊಟ್ಟ ಮೊದಲಿಗೆ ನಾವೇನಂತಂದರೆ ಭಗವಂತನಿಗೆ ಅರ್ಪಣೆ ಮಾಡೋದು. ಅಂತರ್ಗತ ಭಗವದ್ ರೂಪಗಳನ್ನು ಚಿಂತನೆ, ಜಯಾಪತಿ ಸಂಕರ್ಷಣ ಅಂದರೆ ಉಮಾ ಗಿರಿಜಾ ಶಂಕರರ ಅಂತರ್ಗತರಾಗಿ ಜಯಾಪತಿ ಸಂಕರ್ಷಣ ಅವರು ಪೂಜೆ ಮಾಡುವ ಒಂದು ಭಗವದ್ ರೂಪ ಅಂದರೆ ಸಂಕರ್ಷಣ ರೂಪಿ ಪರಮಾತ್ಮ. ಆ ದೃಷ್ಟಿಯಿಂದ ಏನಂತಂದರೆ ಅದನ್ನು ಪೂಜೆ ಮಾಡಬೇಕಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪವನ್ನು ಮಾಡಿ ಕಲಶ ಸ್ಥಾಪನ ಮತ್ತು ಗೌರಿಯನ್ನು ಆವಾಹನೆ ಮಾಡಬೇಕು. ಪೀಠದಲ್ಲಿಡಬೇಕು, ಧ್ಯಾನ ಮಾಡಬೇಕು. ಮತ್ತು ಇದಕ್ಕೆ ಇನ್ನೊಂದು ಏನು ವ್ರತ ವಿಧಾನದಲ್ಲಿ ಏನು ಹೇಳ್ತಾರೆ, ಆಸನ, ಪಾದ್ಯ, ಈ ರೀತಿ ಷೋಡಶೋಪಚಾರ ಪೂಜೆ, ಪಂಚಾಮೃತ ಅಭಿಷೇಕ ಮುಂತಾದವನ್ನು ಎಲ್ಲವನ್ನು ಗೌರಿಗೆ ಮಾಡಿ ಏನಂತಂದರೆ ಇದರಲ್ಲಿ ಏನಂತಂದರೆ 16 ಎಳೆಗಳುಳ್ಳ ಒಂದು ದೂರವನ್ನು ಕೂಡ ಕಟ್ಕೊಳ್ತಾರೆ. 16 ಎಳೆ ದೂರವನ್ನು ಏನಂತಂದರೆ ಒಂದು ದೀಕ್ಷೆ ಅಂತ, ವ್ರತದ ದೀಕ್ಷೆ ಅಂತ ನಾವು ಹೇಳ್ತೀವಿ. 16 ಎಳೆ 16 ಗಂಟುಗಳಿರುವ ಗೌರಿಯ ದಾರವನ್ನು ಕೂಡ ನಿರ್ಮಾಣ ಮಾಡಿ ಅದನ್ನೇನಂತಂದರೆ ಮತ್ತು ಇದಕ್ಕೆ ಸಾಮಾನ್ಯವಾಗಿ 16 ಎಲೆಗಳು, 16 ಭಕ್ಷ್ಯಗಳು, 16 ಪ್ರತಿಯೊಂದು 16 ಏನಂತಾರೆ ಹಣ್ಣುಗಳು, ಈ ರೀತಿ ಪ್ರತಿಯೊಂದು 16 ವಿಧವಾದ ಒಂದು ವಸ್ತುಗಳನ್ನು ಇಟ್ಟು ಏನಂತಂದರೆ ದೇವಿಯನ್ನು ವಿಧವಾಗಿ ಪೂಜೆ ಮಾಡಿ ಅವಳನ್ನು ಪ್ರಸನ್ನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಒಂದು ಪೂಜೆಯನ್ನು ನೋಡೋದಾದರೆ ಯಾರು ಮಾಡಿದರು, ಹಿಂದೆ ಇದು ಏನು, ಇದರದ್ದು ಈ ವ್ರತವ ಎಲ್ಲಿ ಉಲ್ಲೇಖ ಇದೆ, ಇದನ್ನೇನಂತಂದರೆ ಪ್ರತಿಯೊಂದನ್ನು ಮತ್ತು ಅದರ ಜೊತೆಗೇನಂತಂದರೆ ದಂಪತಿಗಳನ್ನು ಕರೆದು ಭೋಜನಾದಿಗಳನ್ನು ಮಾಡಿಸಿ ಅವರಿಗೆ ವಾಯುದಾನ, ಮರದ ಬಾಗಣಗಳನ್ನು, ಎಲ್ಲ ಮಂಗಳ ದ್ರವ್ಯಗಳನ್ನೆಲ್ಲ ಕೊಟ್ಟು ನೈವೇದ್ಯ ಪೂಜೆಯನ್ನೆಲ್ಲ ಮಾಡಿ ಸಮರ್ಪಣೆ ಮಾಡ್ತಾರೆ. ಅದನ್ನು ಸಮರ್ಪಣೆ ಮಾಡಿ ದೂರವನ್ನು ಕೂಡ ಕಟ್ಕೊಳ್ಳೋದು ಒಂದು
ಮಂತ್ರ ಹೇಳ್ತಾರೆ. ಭಕ್ತಪ್ರಿಯೆ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮ ಅಭೀಷ್ಟ ಸದಾಕುರು. ಅಂದರೆ ಗೌರಿ ದಾರವನ್ನು ಕಟ್ಟಿಕೊಳ್ಳುವಾಗ ನನ್ನ ಅಭೀಷ್ಟಗಳು ಈಡೇರಲಿ, ಕಾಮ್ಯ ಕರ್ಮ ಅಂತ ಹೇಳ್ತೀವಲ್ಲ, ಇವೆಲ್ಲ ನಾವು ಮಾಡುವ ಪ್ರತಿಯೊಂದು ಏನಂತಂದರೆ ಕಾಮ್ಯ ಕರ್ಮಗಳು. ಇದು ವ್ರತ ವಿಧಾನಗಳು, ನಿತ್ಯ ಕರ್ಮಗಳಲ್ಲ, ಇದು ನಿತ್ಯ ಅಲ್ಲ. ಇದು ಗೌರಿಯ ತದಿಗೆ ಈಗ ಇದು ಭಾದ್ರಪದ ಮಾಸದ ತೃತೀಯದಂದೇ ನಾವು ಮಾಡುವ ವಾಡಿಕೆ ಇಲ್ಲದಕ್ಕೆ ಇದಕ್ಕೆ ನೈಮಿತ್ತಿಕ ಕರ್ಮ ಅಂತ ಕೂಡ ಕರಿತೀವಿ. ನಿತ್ಯ ಮಾಡುವ ಗೌರಿ ಪೂಜೆ, ತುಳಸಿ ಪೂಜೆ ಮತ್ತು ಪಾರಾಯಣಗಳು ಅದು ಬೇರೆ. ಆದರೆ ಗೌರಿ ಪೂಜೆ ಏನಂತಂದರೆ ಆ ಕಾಲ ದೇಶ ಆ ಪ್ರಸಂಗದಲ್ಲಿ ಆಯಾ ಮಾಸದಲ್ಲಿ ಆ ಸಮಯದಲ್ಲಿ ಮಾಡೋದಕ್ಕೆ ಅದಕ್ಕೆ ನಾವು ನೈಮಿತ್ತಿಕ ಕರ್ಮ ಅಂತ ಕರಿತೀವಿ. ಆ ಒಂದು ದೃಷ್ಟಿಯನ್ನು ಏನಂತಂದರೆ ಗೌರಿಯನ್ನು ಏನಂತಂದರೆ ಈ ದಾರವನ್ನು ನಾನು ಕಟ್ಕೊಳ್ತಾ ಇದ್ದೇನೆ ತಾಯಿ, ನೀನು ನನಗೆ ಅನುಗ್ರಹ ಮಾಡು, ನನ್ನ ಅಭಿಷ್ಟಗಳನ್ನು ಈಡೇರಿಸು ಅಂತ ಬೇಡ್ಕೊಂಡೇನಂತಂದರೆ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಿ ಪೂರ್ಣ ಫಲದೊಂದಿಗೆ ಗೌರಿ ದೇವಿಯನ್ನು ನಾವು ಬರಮಾಡ್ಕೊಳ್ಬೇಕಂತ ಹೇಳ್ತಾರೆ. ತಾಂಬೂಲ ದಕ್ಷಿಣ ಎಲ್ಲ ಮುತ್ತೈದೆಗೆ ಕೊಟ್ಟು ನಾವು ಕೂಡ ದಾರವನ್ನು ಧರಿಸಬೇಕು. ಮತ್ತು ವಾಯುದಾನವನ್ನು ಮತ್ತು ಏನಂತಾರೆ ಮರದ ಬಾಗಣಾದಿಗಳನ್ನು ಕೊಟ್ಟು ಅವ್ರಿಗೇನಂತಂದರೆ ತೃಪ್ತಿಪಡಿಸಬೇಕು ಅಂತ ಬ್ರಾಹ್ಮಣ ಸುವಾಸಿನಿಯರಿಗೂ ಕೂಡ ಅಂತ ಹೇಳ್ತಾರೆ. ಈ ಸ್ವರ್ಣ ಗೌರಿ ಕಥೆ ಎಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದ್ರೆ ಇವರು ಸೂತ್ರ ಏನು ಹೇಳ್ತಾರೆ ಅಂತಂದರೆ ಭಾದ್ರಪದ ಶುಕ್ಲ ತೃತೀಯ ನೋಡಿ, ಬರೀ ಭಾದ್ರಪದ ಶುಕ್ಲ ತೃತೀಯ ಅಲ್ಲ, ಅದರ ಜೊತೆಗೆ ಹಸ್ತ ನಕ್ಷತ್ರದ ಮೇಲೆ ಗೌರಿಯನ್ನು ಮಾಡಬೇಕು. ಇದು ಯಾಕೆ ಮಾಡಿದ್ದು ಅಂತಂದರೆ ಹಿಂದೆ ಪಾರ್ವತಿ ದೇವಿ ಶಿವನನ್ನು ಒರೆಸಬೇಕು ಅಂತ ತಪಸ್ಸು ಮಾಡಿ ರುದ್ರಾಂತರ್ಯಾಮಿಯಾದ ನರಸಿಂಹದೇವರನ್ನು ಪೂಜೆ ಮಾಡೋದಕ್ಕೆ ಇದು ಗೌರಿ ವ್ರತ ಅಂತ ಹೆಸರಾಯಿತು. ಅಂದರೆ ಪಾರ್ವತಿ ದೇವಿ ಮೊಟ್ಟ ಮೊದಲಿಗೆ ಮಾಡಿದ್ದು ಅಂತ. ಈ ಪಾರ್ವತಿ ಯಾಕೆ ಈ ವ್ರತವನ್ನು ಆಚರಿಸಿದಳು ಅನ್ನೋದನ್ನು ಅವರು ಈ ಸ್ವರ್ಣಗೌರಿ ವ್ರತ ಅಂತ ಬರಲಿಕ್ಕೆ ಕಾರಣ ಏನು ಅಂತ ಎಲ್ಲ ಋಷಿಮುನಿಗಳು ಕೇಳಿದಾಗ ಸೂತ್ರ ಹೇಳ್ತಾರೆ. ಹಿಂದೆ ನಿಮಗೆಲ್ಲ ಗೊತ್ತಿದ್ದಾಗೆ ಚತುರ್ಥ ಸ್ಕಂದ ಭಾಗವತದಲ್ಲಿ ಬರುವ ಒಂದು ಪ್ರಸಂಗ ಏನು ಅಂತಂದರೆ ದಕ್ಷ ಪ್ರಜಾಪತಿ ಒಂದು ಯಜ್ಞ ಮಾಡ್ತಾ ಇರ್ತಾನೆ. ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಮಕ್ಳು. ಅದರಲ್ಲಿ ಏನಂತಂದರೆ ಚಂದ್ರನಿಗೆ ಮತ್ತು ಧರ್ಮನಿಗೆ ಮತ್ತು ಅತ್ರಿ ಮುನಿಗೆ ಈ ರೀತಿ ಎಲ್ಲರನ್ನ ಮದುವೆ ಮಾಡಿಕೊಟ್ಟಂತೆ ಏನಂತಂದರೆ ಪಾರ್ವತಿ ದಾಕ್ಷಾಯಿಣಿ ಅಂತ ಒಬ್ಬ ಮಗಳು, ಆ ಮಗಳನ್ನೇನಂತಂದರೆ ರುದ್ರದೇವರಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ರುದ್ರದೇವರಿಗೆ ಮದುವೆ ಮಾಡಿಕೊಟ್ರೆ ಒಂದು ಬಾರಿ ಬ್ರಹ್ಮಸಭೆ ನಡೆದಿರ್ತದೆ. ಅಲ್ಲಿ ಏನಂತಂದರೆ ದಕ್ಷ ಪ್ರಜಾಪತಿ ಬರ್ತಾನೆ. ಬಂದಾಗ ಏನಂತಂದರೆ ಎಲ್ಲರೂ ಎದ್ದು ಗೌರವ ಕೊಟ್ಟರೆ ಏನೋ ಸದಾ ಧ್ಯಾನಮಗ್ನನಾಗಿ ರಾಮನ ಸ್ಮರಣೆಯಲ್ಲಿ ಅಥವಾ ರಾಮನ ಧ್ಯಾನದಲ್ಲಿ ನಿರತನಾಗಿದ್ದ ರುದ್ರದೇವರು ಅವರು ದಕ್ಷ ಪ್ರಜಾಪತಿ ಬಂದದ್ದು ಗಮನಿಸಲಾರದೆ ಅವರು ಎದ್ದು ನಿಲ್ಲದೆ ಮರ್ಯಾದೆಯನ್ನು ಕೊಡೋದಿಲ್ಲ. ಆವಾಗ ಮಾವನಾದ ನಾನು, ತಂದೆಯ ಸಮ, ನಾನು ತೀರ್ಥರೂಪ, ನಾನು ದೊಡ್ಡವನು ಅನ್ನೋ ಒಂದು ಮರ್ಯಾದೆ ಇಲ್ಲದೆ ಕೂತದಕ್ಕೆ ರುದ್ರದೇವರ ಮೇಲೆ ತುಂಬ ಕೋಪ ಬರ್ತದೆ ದಕ್ಷ ಪ್ರಜಾಪತಿಗೆ. ಆಮೇಲೆ ಅಹಂಕಾರನೂ ಇರ್ತದೆ ಅವನಿಗೆ. ಆ ಅಹಂಕಾರ ಅಳಿಯೋದು ಒಂದು ರುದ್ರದೇವರ ಕಾರಣ ಆಗಿರ್ತದೆ. ಆ ಒಂದು ದೃಷ್ಟಿಯಿಂದ ಅವ್ರನ್ನ ಉದಾಸೀನ ಮಾಡಿ ಸುಮ್ಮನೆ ಇದ್ದು ಬಿಡ್ತಾರೆ. ಇದ್ದಾಗ ಬಾಯಿಗೆ ಬಂದಂತೆ ಬೈದು ಅವಮಾನ ಮಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಮಾಡಿಕೊಂಡೇ ಆ ಸಭೆಯಿಂದ ಹೊರಟು ಹೋಗ್ತಾನೆ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ರುದ್ರದೇವರ ಒಂದು ಈ ವರ್ತನೆ ವಿಚಿತ್ರ ಅನ್ನಿಸ್ತದೆ. ಅದು ಮುಂದೆ ಆಗೋ ಒಂದು ಪ್ರಸಂಗಕ್ಕೆ ಇದೆಲ್ಲ ನಾಂದಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಒಟ್ಟಾರೆ ಇನ್ನೊಂದು ಸಾರಿ ಏನಂತಂದರೆ ದೊಡ್ಡ ಸತ್ರಯಾಗವನ್ನು ಇದನ್ನು ದಕ್ಷ ಪ್ರಜಾಪತಿ ಮಾಡ್ತಾ ಇರ್ತಾನೆ. ಆ ಮಹಾಯಾಗಕ್ಕೆ ಏನಂತಂದರೆ ರುದ್ರದೇವರಿಗೆ ಆಮಂತ್ರಣ ಕೊಡುವುದಿಲ್ಲ. ದಾಕ್ಷಾಯಿಣಿ ತಂದೆಯ ಮನೆಯಲ್ಲಿ ದೊಡ್ಡ ಯಜ್ಞ ನಡೀತಾ ಇದೆ. ಅಂದರೆ ಯಾರಾದರೂ ತಂದೆ ತಾಯಿ ಮನೆಗೆ ಹೋಗಲಿಕ್ಕೆ ಮತ್ತು ಗುರುಗಳ ಮನೆಗೆ ಹೋಗಲಿಕ್ಕೆ ಅವರಿಂದ ಅನುಮತಿ ಬರಬೇಕು ಅಥವಾ ಅವರಿಂದ ಆಮಂತ್ರಣ ಬರಬೇಕು ಅನ್ನೋದೇನು ಕಾರಣ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ಹೋಗೋಣ ತಂದೆ ಮಾಡೋ ಯಜ್ಞಕ್ಕೆ ನಡೀರಿ ಅಂತ ತಂದೆಯನ್ನು ಗಂಡನನ್ನು ಕುರಿತು ಕೇಳ್ತಾಳೆ. ಆವಾಗ ರುದ್ರದೇವರು ಅಂತಾರೆ, ಇಲ್ಲ ನಿನ್ನ ತಂದೆ ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾನೆ, ಯಾಕೋ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಈಗ ನಾವು ಹೋಗೋದು ಸರಿಯಲ್ಲ ಅಂತ ಹೇಳಿದ್ರು ಕೂಡ ಕೇಳದೆ ಅವಳು ಸರಿ ಹಾಗಾದರೆ ನೀನೊಬ್ಬಳೇ ಹೋಗಿ ಬಾ ಅಂತಂದು ನಂದಿ ಭೃಂಗಿ ಮೊದಲಾದವ್ರನ್ನೆಲ್ಲ ಕೊಟ್ಟು ಕಳಿಸಿ ದಾಕ್ಷಾಯಿಣಿಯನ್ನು ಯಜ್ಞಕ್ಕೆ ಕಳಿಸ್ತಾನೆ. ಅಲ್ಲಿ ಯಜ್ಞಕ್ಕೆ ಹೋದಾಗ ಎಲ್ಲರೂ ಸ್ವಲ್ಪ ಅವಳನ್ನು ಅಷ್ಟು ಮಾಮೂಲಿನಂತೆ ಅವಳನ್ನು ಸತ್ಕಾರ ಮಾಡೋದಿಲ್ಲ, ಮಾತಾಡಿಸೋದಿಲ್ಲ. ಅದು ಎಲ್ಲ ಅವಳಿಗೆ ಒಂದು ಸ್ವಲ್ಪ ಅಸಮಾಧಾನನೇ ಅನ್ನಿಸ್ತದೆ. ಗಂಡನ ಮಾತು ಮೀರಿ ನಾನಿಲ್ಲಿ ಯಜ್ಞಕ್ಕೆ ಬಂದದ್ದೇ ತಪ್ಪಾಯಿತು ಅನ್ನೋ ಭಾವ ಕೂಡ ಸತೀದೇವಿ ಅಂತ ಕರೀತಾರೆ ಮತ್ತು ದಾಕ್ಷಾಯಿಣಿ ಅಂತ ಕರೀತಾರೆ. ಅವಳಿಗೆ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗ್ತದೆ. ಅಷ್ಟಾದರೂ ಸಹನ ಮಾಡಿ ಇದ್ದಾಗ ಏನಾಗ್ತದೆ ಅಂತಂದರೆ ಯಜ್ಞದ ಭಾಗದಲ್ಲಿ ದೇವತೆಗಳಿಗೆ ಹವಿಸ್ಸು ಕೊಡುವಾಗ ಏನಂತಂದ್ರೆ ರುದ್ರದೇವರ ಹವಿರ್ಭಾಗವನ್ನು ದಕ್ಷ ಪ್ರಜಾಪತಿ ಕೊಡುವುದಿಲ್ಲ.
ಆವಾಗ ಅವಳಿಗೆ ತುಂಬ ಸಿಟ್ಟು ಬಂದು, ಇಂಥ ಮಂಗಳಕರವಾದ ಯಜ್ಞದಲ್ಲಿ ನನ್ನ ಪತಿಗೆ ಹವಿಸ್ಸು ಭಾಗ ಯಾಕೆ ಕೊಡಲಿಲ್ಲ ಅಂದರೆ, ಸ್ಮಶಾನವಾಸಿಯಾದ ನಿನ್ನ ಗಂಡನಿಗೆ ಸದಾ ಮೈಯೆಲ್ಲ ಬೂದಿ ಬಡ್ಕೊಂಡು ತಿರುಗಾಡುವಂಥವನಿಗೆ ಇದು ಯಜ್ಞದ ಇದು ಹವಿಸ್ಸು ಅವನಿಗೆ ಕೊಟ್ಟರೇನಂತಂದರೆ ಶ್ವಾನಗಳಿಗೆ ಕೊಟ್ಟಂತೆ ಅಂತಂದು ಸ್ವಲ್ಪ ಅವಮಾನಕರವಾದ ಮಾತುಗಳನ್ನು ಆಡಿದಾಗ, ಅವಳಿಗೆ ಗಂಡನ ಒಂದು ಪತಿವ್ರತೆಯಾದ ಒಂದು ಸ್ತ್ರೀಗೆ ಪತಿಯ ನಿಂದನೆ ಅಥವಾ ಅಪಮಾನ ಸಹಿಸಲಾರದೆ ಅದೇ ಇದರಲ್ಲಿ ಏನಂತಂದರೆ ಯಜ್ಞಕುಂಡದಲ್ಲಿ ಹಾರಿ ತನ್ನ ದೇಹವನ್ನು ಅಗ್ನಿಗೆ ತನ್ನ ಒಂದೊಂದು ಸ್ಪರ್ಶ ಮಾಡಿ ಅದನ್ನು ದಹಿಸ್ಕೊಂಡು ಬಿಡ್ತಾಳೆ. ಹೀಗಾಗಿ ಅವಳು ಏನಂತಂದರೆ ಅವಳು ಮುಂದೆ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ ಸಿಟ್ಟಿಗೆ ಅದನ್ನು ಕೇಳಿ ಏನಂತಂದರೆ ರುದ್ರದೇವರು ತನ್ನ ಜಟೆಯಿಂದ ವೀರಭದ್ರ ದೇವರನ್ನು ಸೃಷ್ಟಿ ಮಾಡ್ತಾನೆ. ಬಂದು ವೀರಭದ್ರ ಏನಂತಂದರೆ ಅವರ ಸಮಸ್ತ ಯಜ್ಞವನ್ನೆಲ್ಲ ಧ್ವಂಸ ಮಾಡಿ ಹೋಗ್ಬಿಡ್ತಾನೆ. ಆದರೆ ಆ ಸತೀದೇವಿ ಅದೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡೇನಂತಂದರೆ ಮುಂದಿನ ಜನ್ಮದಲ್ಲಿ ಅವಳೇನಂತಂದರೆ ಪರ್ವತರಾಜನ ಮಗಳಾಗಿ ಅಥವಾ ಹಿಮಂತರಾಜ ಅಂತೂ ಕರೀತಾರೆ. ಒಟ್ಟಾರೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ. ಆ ಪಾರ್ವತಿ ಏನು ಅಂತಂದರೆ ಮೊದಲಿನ ಜನ್ಮದಲ್ಲೇ ಶಿವನೇ ಪತಿ ಇದ್ದದರಿಂದ ಅವಳು ಇವಾಗ ಕೂಡ ಇವರೆಲ್ಲ ದೇವತೆಗಳು ನಿಜವಾದ ನಿಯತ ಪತಿ ಪತ್ನಿಯರು. ಅವರು ಯಾವತ್ತೂ ಅವರಿಗೆ ವಿಯೋಗ ಇಲ್ಲ. ಆದರೂ ಕೂಡ ಅವಳೇನಂತಂದರೆ ಶಿವನನ್ನೇ ಉಪಾಸನೆ ಮಾಡ್ತಾ ಶಿವನನ್ನೇ ಒರೆಸಬೇಕು ಅಂತ ಅವಳು ರಾಮದೇವರನ್ನು ಸೀತಾರಾಮನನ್ನು ಕುರಿತು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ಲು ಅಂತ ಹೇಳ್ತಾರೆ. ಶಿವನ ಅಂತರ್ಯಾಮಿಯಾದ ಶ್ರೀಹರಿ ಏನಂತಂದರೆ ಅವಳನ್ನು ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿದಾಗ ಕೊನೆಗೆ ಇತ್ತ ಪರ್ವತರಾಜ ಕೂಡ ಅವಳ ಪೂರ್ವ ಇತಿಹಾಸವೆಲ್ಲ ಗೊತ್ತಾದ ಮೇಲೆ ಅವನು ಏನಂತಂದರೆ ಇವಳಿಗೆ ಮದುವೆ ಮಾಡಲಿಕ್ಕೆ ಒಪ್ಪುತ್ತಾನೆ. ಈ ರೀತಿ ಅವಳೇನಂತಂದರೆ ಕಾಡನ್ನು ಪ್ರವೇಶಿಸಿ ಮರಳಿನಿಂದ ಲಿಂಗವನ್ನು ಮಾಡಿ 16 ದಿನ, ಅಂದರೆ ಇಲ್ಲಿ ಹೇಳ್ತಾರೆ ಅಪರ್ಣ ಅಂತ ಕೂಡ ಪಾರ್ವತಿಗೆ ಉಮೆ, ಗಿರಿಜಾ, ಕಾತ್ಯಾಯಿನಿ, ದಾಕ್ಷಾಯಿಣಿ, ಸತೀದೇವಿ, ಗೌರಿ, ಈ ರೀತಿ ಅಪರ್ಣ ಅನ್ನುವ ಕೂಡ ಒಂದು ಹೆಸರು ಕೂಡ ಉಂಟು. ಅಪರ್ಣ ಅನ್ನೋ ಅರ್ಥ ಏನಂತಂದರೆ ಕೇವಲ ಎಲೆಗಳನ್ನು ತಿಂದು ಅವಳು ತಪಸ್ಸನ್ನು ಮಾಡಿಲ್ಲಂತೆ. ಅಂತಹ ಒಂದು ಘೋರವಾದ ತಪಸ್ಸನ್ನು ಮಾಡಿ ಉಪವಾಸದಿಂದ ಇದ್ದು ಭಕ್ತಿಯಿಂದ ಹೋಲಿಸ್ಕೊಂಡ್ಲಂತೆ. ಆ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವನನ್ನೇ ಮೆಚ್ಚಿಸಿದ. ಅಂದು ಏನಂತಂದರೆ ಭಾದ್ರಪದದ ಶುಕ್ಲ ಪಕ್ಷದ ತೃತೀಯ ತಿಥಿ ಆಗಿತ್ತು. ಅವತ್ತು ಏನಂತಂದರೆ ಆವಾಗ ಹಿಮವಂತ ಪರ್ವತರಾಜ ಏನಂದ್ರೆ ಮಗಳನ್ನು ಭೇಟಿಯಾಗಿ ಶಿವನನ್ನೇ ಕೊಡ್ತೀನಿ ನಿನಗೆ ಮದುವೆ ಮಾಡಿ ಅಂತ ಹೇಳಿದಕ್ಕೆ ಏನಂತಂದರೆ ಅವಳು ಅವತ್ತು ಶಿವನನ್ನು ಹೋಲಿಸ್ಕೊಂಡೋದಕ್ಕೆ ಅಖಂಡ ಸೌಭಾಗ್ಯವನ್ನು ಪಡೆದಳು. ಈ ರೀತಿಯ ಒಂದು ಗೌರಿ ಮಾಡಿದ ಈ ವ್ರತ ಏನಂದರೆ ಪ್ರಚಾರವಾಗಿ ಉಮಾಮಹೇಶ್ವರರನ್ನು ಪೂಜೆ ಮಾಡುವುದು ಒಂದು ಪದ್ಧತಿ ಇದೆ. ಇಂದಿಗೂ ಕೂಡ ಆ ಪೂಜೆಯಲ್ಲಿ ಸಾಮಾನ್ಯವಾಗಿ ಅಂದಿನ ದಿನ ಎಲ್ಲರೂ ಉಪವಾಸ ಕೂಡ ಆಚರಣೆ ಮಾಡ್ತಾರೆ. ಉಪವಾಸವಾಗಿದ್ದು ಉಮಾಮಹೇಶ್ವರ ಅಂತರ್ಯಾಮಿಯಾಗಿದ್ದು ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ದಂಪತಿಗಳಿಗೆ ವಸ್ತ್ರಾದಿಗಳನ್ನು ಕೊಟ್ಟು ಏನಂತಂದರೆ ಭೋಜನಾದಿಗಳಿಂದ ತೃಪ್ತಿಪಡಿಸ್ತಾರೆ ಅಂತ ಈ ಕಥೆಯನ್ನು ಹೇಳ್ತಾರೆ. ಇದರ ಜೊತೆಗೆ ಇದನ್ನು ಯಾರು ಮಾಡಿದರು ಅನ್ನೋದು ಒಂದು ಇತ್ತ ಸರಸ್ವತಿ ನದಿ ತೀರದ ಮೇಲೆ ಚಂದ್ರಪ್ರಭಾ ಅನ್ನುವ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಏನಂತಂದರೆ ಅನೇಕ ತನ್ನ ಪತ್ನಿಯರೊಂದಿಗೆ ಇದ್ದು ಸಾಂಸಾರಿಕ ಸುಖವನ್ನೆಲ್ಲ ಪಡೆದು ಐಹಿಕ ಸುಖಗಳೆಲ್ಲ ಅವನಿಗೆ ಉಂಟು. ಅವನು ಏನಂತಂದರೆ ಈ ವ್ರತವನ್ನು ಮಾಡಿ ಸದಾ ಸುಖಿಯಾಗಿ ಇರ್ತಾನೆ. ಅವನಿಗೆ 2 ಹೆಂಡಂದರು ಇರ್ತಾರೆ. ಅವರ 2 ಹೆಂಡರಲ್ಲಿ ಮಹಾದೇವಿ ಮತ್ತು ವಿಶಾಲ ಅಂತ 2 ರಾಣಿಯರೊಂದಿಗೆ ಸುಖವಾಗಿ ಇರ್ತಾನೆ. ಮಹಾದೇವಿ ಏನಂತಂದರೆ ರಾಜನಿಗೆ ಅತ್ಯಂತ ಪ್ರಿಯಳಾಗಿರ್ತಾಳೆ. ಒಂದು ದಿನ ಏನಂತಂದರೆ ಸ್ವರ್ಣಗೌರಿ ವ್ರತವನ್ನು ಅಪ್ಸರೆಯರೆಲ್ಲರೂ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಪಾರ್ವತಿ ದೇವಿಯನ್ನು ಎಲ್ಲ ಅಪ್ಸರೆಯರು ಗೋಪಿಕಾ ಸ್ತ್ರೀಯರು ನಾವು ನೋಡ್ತೀವಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಭಗವಂತನನ್ನು ಕೃಷ್ಣನನ್ನು ಹೋಲಿಸ್ಕೊಂಡ್ರು ಅಂತ ಹೇಳ್ತಾರೆ. ಆ ರೀತಿ ಇದು ಯಾವ ವ್ರತ ಯಾರು ಅಂತ ಎಲ್ಲ ಅವಳು ಕೇಳ್ತಾಳೆ. ರಾಣಿ ಕೇಳಿದಾಗ ಏನಂತಂದರೆ ಅಪ್ಸರೆಯರು ರಾಜ ಇದು ಏನಂತಂದರೆ ಅನೇಕ ಸುಖಗಳನ್ನು ಕೊಡುವ ವ್ರತ ಆಗಿದೆ ಅಂತ ಅದರ ವಿಧಿವಿಧಾನಗಳನ್ನೆಲ್ಲ ಹೇಳಿದಾಗ ಏನಂತಂದರೆ ಲಕ್ಷ್ಮೀ ನರಸಿಂಹದೇವರನ್ನು ಇಲ್ಲಿ ಪೂಜೆ ಮಾಡಿ ಷೋಡಶೋಪಚಾರದಿಂದ ಪೂಜೆ ಮಾಡಿ ದಾರವನ್ನು ಕಟ್ಕೋಬೇಕು ಇದನ್ನೆಲ್ಲ ಹೇಳ್ತಾರೆ. ಅದು ಆವಾಗಿಂದ ಏನಂತಂದರೆ ನಾವು ಏನಂತಂದರೆ ಅಖಂಡ ಸೌಭಾಗ್ಯವನ್ನು ಹೊಂದುತ್ತೇವೆ ಅಂತ ಹೇಳಿದಾಗ ದಾಂಪತ್ಯ ಸುಖವನ್ನು ಕಟ್ಕೊಂಡು ಅನುಭವಿಸ್ತೀವಿ ಅಂತ ಹೇಳಿದಾಗ ಏನಂತಂದರೆ ರಾಜನ ಅಪ್ಸರೆಯರು ತಿಳಿಸಿದಂತೆ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ದಾರವನ್ನು ಕಟ್ಕೊಂಡು ಅರಮನೆಗೆ ಬರ್ತಾನೆ. ಅದನ್ನು ನೋಡಿ ಹಿರಿಯ ಹೆಂಡತಿಯಾದ ಮಹಾದೇವಿ ಏನಂತಂದ್ರೆ ಅದು ಕೋಪಿಷ್ಟಳಾಗಿ ಅದು ದಾರವನ್ನು ರಾಜನ ಕೈಯಿಂದ ಯಾವುದೋ ವಶೀಕರಣಕ್ಕಾಗಿ ಕಟ್ಕೊಂಡು ಬಂದಿದ್ದಾನೋ ಏನೋ ಅಂತ ಅವಳ ರಾಜನ ಮೇಲೆ ಸಂಶಯ ಪಟ್ಟು ಅದನ್ನು ಕಿತ್ತಿ ಬಿಸಾಕಿಬಿಡ್ತಾಳೆ.
ಅದು ಏನಂತಂದರೆ ಆ ಒಂದು ಗಿಡದ ಮೇಲೆ ಬೀಳ್ತದೆ. ಆ ಗಿಡ ಕೂಡ ಅದು ಚಿಗುರಿ ಅಂದರೆ ಒಣಗಿದ ಗಿಡ ಏನಂತಂದರೆ ಚಿಗುರಿ ಹೂಗಳನ್ನು ಬಿಡ್ತು ಅಂತ ಹೇಳ್ತಾರೆ. ಆವಾಗ ಎರಡನೇ ಹೆಂಡತಿ ಏನಂತಂದರೆ ವಿಶಾಲೆ ಅನ್ನುವವಳೇನಂತಂದರೆ ಅದನ್ನು ದಾರದ ಮಹಿಮೆಯನ್ನು ತಿಳಿದು ತಾನೇ ಅದನ್ನು ಧರಿಸಲಿ ಪಟ್ಟು ಜ್ಯೇಷ್ಠಾದೇವಿ ಅಂದರೆ ಈಗ ಹಿರಿಯ ಗೌರಿಯ ಜ್ಯೇಷ್ಠಳಾದರೂ ಗೌರಿಗೆ ಅಪಚಾರ ಮಾಡಿದ್ರಿಂದ ಮಹಾದೇವಿ ಅನ್ನೋಳೇನಂದ್ರೆ ರಾಜನಿಂದ ತಿರಸ್ಕರಿಸಲ್ಪಡ್ತಾಳೆ. ಇವಳು ಸಣ್ಣ ಪತ್ನಿ ಏನಿರ್ತಾಳೆ ಅವಳೇನಂತಂದರೆ ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗ್ತಾಳೆ. ಈ ರೀತಿ ಏನಂತಂದರೆ ಗೌರಿಯನ್ನು ಪ್ರಾರ್ಥನೆ ಮಾಡಿ ಕೊನೆಗೆ ಅವಳಿಗೂ ಕೂಡ ದೊಡ್ಡ ಪತ್ನಿಗೆ ಕೂಡ ಪಶ್ಚಾತ್ತಾಪ ಆಗಿ ಗೌರಿಯನ್ನು ಪ್ರಾರ್ಥನೆ ಮಾಡಿ ಮಹಾದೇವಿ ಜ್ಯೇಷ್ಠ ಗೌರಿಯನ್ನು ಪ್ರಾರ್ಥನೆ ಮಾಡಿ ಹೋಲಿಸ್ಕೊಂಡ್ಲು ಅಂತ ಹೇಳ್ತಾರೆ. ಅದೇನೆಂದರೆ ಜಯದೇವಿ ನಮಸ್ತುಭ್ಯಂ ಜಯ ಭಕ್ತ ವರಪ್ರದೆ ಜಯ ಶಂಕರ ವಾಮಾಂಗೆ ಜಯ ಮಂಗಲ ಮಂಗಲೆ ಅಂತಂದು ಗೌರಿ ವ್ರತವನ್ನು ಆಚರಣೆ ಮಾಡಿ ಗಂಡನಿಂದ ಪುರಸ್ಕೃತಳಾಗಿ ಈ ರೀತಿ ಇತಿಹಾಸದಿಂದ ವ್ರತಾಚರಣೆಯಿಂದ ಪತಿಯ ಪ್ರೇಮವನ್ನು ಪಡೆಯಬಹುದು ಅಂತ ಇದು ಒಂದು ಸ್ವರ್ಣಗೌರಿ ವ್ರತ ಅಂತ ಹೇಳ್ತಾರೆ. ಸ್ವರ್ಣಗೌರಿ ಅಂತಂದರೆ ಇಲ್ಲಿ ಸ್ವರ್ಣಗೌರಿ ಅನ್ನೋ ಉಲ್ಲೇಖ ಏನು ಅಂತಂದರೆ ಮುಖ್ಯವಾಗಿ ಸ್ವರ್ಣಮಯ ಅಂದರೆ ಬಂಗಾರ ವರ್ಣದವಳು ಅಂತ ಹಿಮಂತ ರಾಜನ ಮಗಳಾದ ಪಾರ್ವತಿ ಏನಂತಂದರೆ ಅವಳ ಬಣ್ಣ ಏನಂತಂದರೆ ಸ್ವರ್ಣಮಯ ಅಂದರೆ ಬಿಳಿ ವರ್ಣದವಳಾಗಿದ್ಲು. ಸ್ವರ್ಣದಂತೆ ಬಂಗಾರ ವರ್ಣದಂಥ ಗೌರಿಯ ವ್ರತವನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ. ತೆಂಗಿನಕಾಯಿಗೆ ಅರಿಶಿಣವನ್ನೇ ಹಚ್ಚಿ ಇಟ್ಟು ಅದನ್ನು ಗೌರಿಯ ಎಲ್ಲ ಏನಂತಾರೆ ಅಲಂಕಾರವನ್ನು ಮಾಡಿರ್ತಾರೆ. ಆ ರೀತಿ ಏನಂತಂದರೆ ಸ್ವರ್ಣ ಗೌರಿಯ ವ್ರತವನ್ನು ಆಚರಣೆ ಮಾಡಿ ಮರುದಿನ ಏನಂತಂದರೆ ಅದು ಮರುದಿವಸ ಮತ್ತೆ ಶುಕ್ಲ ಪಕ್ಷ ಚತುರ್ಥಿ ದಿನದಂದು ಗಣೇಶನನ್ನು ಪೂಜೆ ಮಾಡಿ ಗಣೇಶ ಮತ್ತು ಗೌರಿಯನ್ನು ಒಟ್ಟಾಗಿ ವಿಸರ್ಜನೆ ಮಾಡುವ ಪದ್ಧತಿ ಇದೆಯಲ್ಲ ಅಂತ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಗಣೇಶ ಚತುರ್ಥಿಯ ಬಗ್ಗೆನೂ ಅದನ್ನು ವಿಸ್ತಾರವಾಗಿ ನೋಡಿ ಅದನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತೆ ಸ್ವರ್ಣಗೌರಿ ವ್ರತ ಕಥಾ ಸಂಪೂರ್ಣ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ.